2 ಜುಲೈ ಗುರುವಾರ, ದ್ವಾದಶಿಯದ ಚಂದ್ರ. ಅನುರಾಧಾ ನಕ್ಷತ್ರ ಎದುರಿಗೆ ಬರ್ತಾ ಇದೆ. ಗುರುವಾರ ದಿನ ಅನುರಾಧಾ ನಕ್ಷತ್ರ ಒಂದು ಶುಭ ನಕ್ಷತ್ರ ಅಂತ ಮುಹೂರ್ತ ಚಿಂತಾಮಣಿಯಲ್ಲಿ ಆಚಾರ್ಯ ಅವರು ಹೇಳಿದ್ದಾರೆ. ಏನು ಹೇಳಿದ್ದಾರೆ ನಾನು ಓದಿ ಹೇಳ್ತೇನೆ. ಗುರೌ ಪುಷ್ಯೋ ಅನುರಾಧಾ ಶುಭದಾ ಸ್ಮೃತ. ಅಂದರೆ ಗುರುವಾರದ ದಿನ ಪುಷ್ಯ ನಕ್ಷತ್ರ ಬಂದರೆ, ಗುರುವಾರದ ದಿನ ಅನುರಾಧಾ ನಕ್ಷತ್ರ ಬಂದರೆ ಇದು ಶುಭಪ್ರದ. ಯಾವುದು ಶುಭ ಕಾರ್ಯ ಮಾಡಬಹುದು, ಅದು ಸಹ ದ್ವಾದಶಿ ಚಂದ್ರ. ದ್ವಾದಶಿ ಸಹ ಶುಭ ಕಾರ್ಯಕ್ಕೆ ಬಹಳ ಒಳ್ಳೆಯ ದಿನ. ಇದು ದ್ವಾದಶಿ ಅನುರಾಧ ಅಂತ ಒಳ್ಳೆಯ ನಕ್ಷತ್ರ, ಶುಭ ನಕ್ಷತ್ರ, ಶುಕ್ರದ ಗ್ರಹದ ನಕ್ಷತ್ರ, ಅದರ ಜೊತೆಗೆ ಗುರುವಾರ ಒಳ್ಳೆ ಕಾಂಬಿನೇಷನ್. ಆದರೆ ಈ ಒಂದು ಸಮೂಹ ಆಷಾಢ ಮಾಸದಲ್ಲಿ ಇದೆ. ಆಷಾಢ ಮಾಸದಲ್ಲಿ ಶುಭ ಕಾರ್ಯ ಮಾಡಲಿಕ್ಕೆ ಇಲ್ಲ ಅಂತ ಶಾಸ್ತ್ರ ಸಹ ಹೇಳೋದು. ನೀವು ನಿಮ್ಮ ಮನೆ ಲೆವೆಲಲ್ಲಿ, ನಿಮ್ಮ ಕೆಲಸಗಳಲ್ಲಿ ಮನಸ್ಸನ್ನು ಪಾಸಿಟಿವ್ ಇಟ್ಟು ಏನಾದರೂ ಕೆಲಸ ಸಹ ಇವತ್ತು ಮಾಡಿದರೆ ಶುಭವಾಗ್ತದೆ. ಆದರೆ ಒಂದು ಬಹಳ ಸೂಕ್ಷ್ಮ ವಿಷಯ, ದ್ವಾದಶಿಯದ ಬಗ್ಗೆ ಒಂದು ವಿಶೇಷ ಮಾತು ಹೇಳಿದ್ದಾರೆ ಮುಹೂರ್ತ ಚಿಂತಾಮಣಿಯಲ್ಲಿ ಆಚಾರ್ಯರು. ನಾನು ಓದಿ ಹೇಳ್ತೇನೆ. ದ್ವಾದಶ್ಯಾಂ ತತ್ ಪ್ರಕುರ್ವೀತಂ ತೈಲಯಾತ್ರಾಧಿಕಂ ತ್ಯಜೇತ್. ಎಣ್ಣೆದ ಯಾವುದು ವಸ್ತು ಉಪಯೋಗಿಸಬಾರದು, ಎಣ್ಣೆದ ವಸ್ತು ತಿನ್ನಬಾರದು, ಯಾತ್ರಾ ಟ್ರಾವೆಲಿಂಗ್ ಇತ್ಯಾದಿ ಇತ್ಯಾದಿ ಅಂತ ಹೇಳಿದ್ದಾರೆ, ಮಾಡಬಾರದು. ನೋಡಿ ವೀಕ್ಷಕರೇ, ಎಣ್ಣೆ ಪದಾರ್ಥ ತಿಂದರೆ ನಮ್ಮ ದೇಹದಲ್ಲಿ ಶ್ಲೇಷ್ಮ ಕಫ ವೃದ್ಧಿ ಆಗ್ತದೆ. ದ್ವಾದಶಿಯ ಚಂದ್ರ ಬಹಳ ಕಫಕಾರಕ, ಒಳ್ಳೆಯ ಚಂದ್ರ. ಆದರೆ ಅತಿ ಸರ್ವತ್ರ ವರ್ಜಯೇತ್, ಕಫ ತುಂಬ ಜಾಸ್ತಿ ಆಗಬಾರ್ದು. ಅದಕ್ಕೋಸ್ಕರ ಎಣ್ಣೆ ಪದಾರ್ಥ ಸೇವನೆ ವರ್ಜ್ಯ ಅಂತ ಹೇಳಿದ್ದಾರೆ. ಎರಡನೇ, ಯಾತ್ರಾಧಿಕಂ, ಯಾತ್ರಾ ಮಾಡಬಾರ್ದು. ಯಾತ್ರಾದಲ್ಲಿ ಎಕ್ಸರ್ಷನ್ ಆಗ್ತದೆ. ನೀವು ಬೇಕಿದ್ರೆ ಎಷ್ಟು ಸೊಫಿಸ್ಟಿಕೇಟೆಡ್ ವೆಹಿಕಲಲ್ಲಿ ಯಾತ್ರೆ ಮಾಡಿ, ಜರ್ನಿ ಮಾಡಿ, ಏರೋಪ್ಲೇನಲ್ಲಿ ಜರ್ನಿ ಮಾಡಿ, ಆದರೆ ಮತ್ತೆ ತುಂಬ ಸುಸ್ತಾಗ್ತದೆ. ಆದರೆ ವಾತವೃದ್ಧಿ ಆಗ್ತದೆ. ವಾತವೃದ್ಧಿ ಮತ್ತು ಶ್ಲೇಷ್ಮ ವೃದ್ಧಿ ಒಟ್ಟಿಗೆ ಆಗುವಾಗ ಪಿತ್ತ ಕಡಿಮೆ ಆಗ್ತದೆ. ಚರಕ ಸಂಹಿತ ಕಿಯಂತ ಶಿರಸಿ ಅಧ್ಯಾಯದಲ್ಲಿ ಸೂತ್ರಸ್ಥಾನದಲ್ಲಿ ಚರಕಾಚಾರ್ಯ ಹೇಳೋದು, ಅದನ್ನು ಸಹ ಕೋಟ್ ಮಾಡ್ತೇನೆ. ಹೀನ ಪಿತ್ತಸ್ಯ ತುಶ್ಲೇಷ್ಮ ಮಾರುತೇನ ಉಪಸಂಹತಿ. ನೋಡಿ, ಪಿತ್ತ ಹೀನ ಆಗ್ತದೆ ಯಾವಾಗ ಯಾವಾಗ ಶ್ಲೇಷ್ಮ ಮತ್ತು ಮಾರುತ ಉಪಸಂಹಿತ ದೇಹದಲ್ಲಿ ಜಾಸ್ತಿ ಆಗೋದು. ಆವಾಗ ಸಿಂಪ್ಟಮ್ಸ್ ಏನಾಗೋದು, ಸ್ತಂಭ, ಬಾಡಿ ತುಂಬ ಸ್ಟಿಫ್ ಆಗ್ತದೆ. ಶೈತ್ಯಂ, ಚಳಿಯಾದಾಗೆ ಆಗ್ತದೆ. ತೋದಂ, ಎಲ್ಲ ಕಡೆ ನೋವು ಆಗ್ತದೆ. ಜನಯತಿ ಅನವಸ್ಥ್ಯತಂ, ದೇಹದ ಒಳಗೆ ಒಂದು ಅನವಸ್ಥ್ಯತೆ ಅಂತ ಹೇಳಿದರೆ ರೆಸ್ಟ್ಲೆಸ್ ಫೀಲಿಂಗ್ ಪೇಷಂಟ್ ಇರ್ತಾರಲ್ಲ, ಒಂಥರ ಗಾಬರಿ ಆಗೋದು, ಒಂಥರ ಆಗೋದು, ಡಾಕ್ಟ್ರೆ ಹೇಳಲಿಕ್ಕೆ ಆಗೋದಿಲ್ಲ ಎಂಬ ಸಿಂಪ್ಟಮ್ಸ್ ಬರಬಹುದು. ಗೌರವಂ, ದೇಹ ತುಂಬ ಹೆವಿ ಆಗ್ತದೆ. ಮೃದುತಾ ಅಗ್ನೇಹ, ಅಗ್ನಿ ಮೃದುವಾಗ್ತದೆ, ಅಂದರೆ ಹಸಿವೆ ಆಗೋದಿಲ್ಲ, ತಿನ್ನಲಿಕ್ಕೆ ಇಷ್ಟಪಡೆಯೋದಿಲ್ಲ. ಮತ್ತು ಮೈಲ್ಡ್ ಶಿವರಿಂಗ್ ಇರ್ತದೆ, ವೀಕ್ನೆಸ್ ಅದು ಅಂತ. ಮತ್ತು ನಖಾದೀನಾಂಚ ಶುಕ್ಲತ್ವಂ, ನಖಗಳು, ಉಗುರು ಮತ್ತು ನಮ್ಮ ಮುಖದ ಮೇಲೆ ಒಂದು ತೇಜಸ್ಸು ಅಂತ ಹೇಳ್ತೇವಲ್ಲ, ಅದು ಇರುವುದಿಲ್ಲ, ಪೇಲ್ ಆಗ್ತದೆ ಮುಖ. ಗಾತ್ರ ಪಾರುಷ್ಯಂ, ದೇಹದ ಮೇಲೆ ಒಂದು ಡ್ರೈನೆಸ್ದ ಫೀಲಿಂಗ್ ಬರ್ತದೆ. ಯಾರಿಗೆ ಬೇಕು, ನಿಮಗೂ ಸಹ ಬೇಡ, ನಮಗೂ ಸಹ ಬೇಡ. ಅದಕ್ಕೆ ದ್ವಾದಶಿ ದಿನ ನೋಡಿ, ಆ ಕಾಲದಲ್ಲಿ ಅದ್ಭುತವಾದ ರಿಸರ್ಚ್ ಮಾಡಿದ್ದಾರೆ. ಇಟ್ಸ್ ಎ ಸ್ಪೆಸಿಫಿಕ್ ಡೇ. ಇಫ್ ದಿಸ್ ಡೇ ಯು ಈಟ್ ಟೂ ಮಚ್ ಆಫ್ oily food and do over exertion, body gets vata and kapha in increased state, and pitta comes down, fire comes down, lead to following symptoms. Either you go to doctor or follow this and avoid these symptoms. Now, to avoid this increase of kapha and vata, ಏನು ಮಾಡಬಹುದು? ಸರ್ವಾಂಗಾಸನ ಮಾಡಿ ವೀಕ್ಷಕರೇ, ಬಂಧುಗಳೇ. ಸರ್ವಾಂಗಾಸನದಿಂದ ನಮ್ಮ ಇಡೀ ದೇಹದಲ್ಲಿ ರಕ್ತದ ಸಂಚಾರ ತುಂಬ ಚೆನ್ನಾಗಿ ಆಗುತ್ತೆ. ಸರ್ವಾಂಗಾಸನ ಮಾಡಿ, ಎಣ್ಣೆ ಪದಾರ್ಥಗಳನ್ನು ಸೇವನೆ ಮಾಡಬೇಡಿ, ಓವರ್ ಎಕ್ಸರ್ಷನದ ಕೆಲಸ, ಯಾತ್ರೆ ಇತ್ಯಾದಿ ಮಾಡಬೇಡಿ. ದೇಹದ ಒಳಗೆ ಶುಭ ಶಕ್ತಿಯನ್ನು ಇಟ್ಟು ಶುಭ ಕಾರ್ಯ ಮಾಡಲಿ. ಶುಭವಾಗಲಿ. ಶುಭ ಮಂಗಲ.